ಯೋಗ ಚಿಕಿತ್ಸೆ ಮತ್ತು ತರಬೇತಿ ನೀಡುತ್ತಿರುವ ವೃತ್ತಿಪರ ಯೋಗ ಸಂಸ್ಥೆಯಾದ ಆವಿಷ್ಕಾರ ಯೋಗದ 4ನೇ ಕೇಂದ್ರವು ಸಂತ ಅಲೋಷಿಯಸ್ ಕಾಲೇಜಿನ ಯೋಗ ಕೇಂದ್ರದಲ್ಲಿ ಕಾರ್ಯಾರಂಭಗೊಂಡಿತು. ಸಂತ ಅಲೋಷಿಯಸ್ ಕಾಲೇಜಿನ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಎಸ್ಜೆ ಅವರು ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತದ ಪರಂಪರೆ ಯೋಗದ ಉತ್ತಮ ಪ್ರಯೋಜನ ಸಿಗುತ್ತದೆ. ಯೋಗದಿಂದ ಮಾನಸಿಕವಾಗಿ ಹಾಗೂ ಸಂಪೂರ್ಣ ಬೆಳವಣಿಗೆಗೆ ಪೂರಕವಾದ ವಿಧಿಯನ್ನ ಎಲ್ಲರೂ ಸದುಪಯೋಗ ಮಾಡಿ ಎಂದು ಹೇಳಿದರು. ಸಂತೋಷದ ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಯೋಗ ಸೆಂಟರ್ ಅಂತ ಬೋರ್ಡ್ ಹಾಕಿದ್ದೇವೆ. ಯೋಗ ಆಗಬೇಕಂತ ತುಂಬ ಆಸೆ ಇತ್ತು. ಆದರೂ ಇವತ್ತದು ಆ ಕನಸು ನನಸಾಗಿದೆ. ಕೋವಿಡ್ನಿಂದಾಗಿ ಹಿಂದೆ ಯಾರು ಇಲ್ಲಿ ನಡೆಸ್ತಾ ಇದ್ರು ಯೋಗ ಕ್ಲಾಸ್ ಅಂತ ಕೇಳಿಸಿಕೊಂಡಿದ್ದೇನೆ. ಆದರೂ ಸರಿಯಾಗಿ ಇನ್ನು ನಡೆದಿರಲಿಲ್ಲ ಅಥವಾ ಕೋವಿಡ್ನಿಂದಾಗಿ ಎಲ್ಲ ನಿಂತೋಗ್ಬಿಟ್ಟಿತ್ತು. ಒಂದದ್ದು ವಿಶೇಷವಾಗಿ ನಮ್ಮ ದೇಶದ ಏನು ನಾವು ಟ್ರೆಷರ್ ಅಂತೀವೋ ಅದನ್ನು ನಾವು ಇದರಲ್ಲಿ ಕಲಿಸ್ಕೊಡುವಂಥದ್ದು ಬಹಳ ಮುಖ್ಯವಾದ ಸಂಗತಿ. ಯೋಗದಿಂದ ಎಷ್ಟು ಒಳಿತುಂಟಾಗಿದೆ, ಎಷ್ಟು ಜನರ ಜೀವನದಲ್ಲಿ ಅವರ ಕೇವಲ ಆರೋಗ್ಯದಲ್ಲಿ ಮಾತ್ರವಲ್ಲ, ಅವರು ಮಾಡುವುದರ ಮೂಲಕ ತಮ್ಮ ಜೀವನದಲ್ಲಿ ಏನಾದರೂ ವಿಷಯ ತಂದುಕೊಡುವಂಥದ್ದು, ಮನಸ್ಸು ಕೇಂದ್ರೀಕರಿಸಲಿಕ್ಕೆ ಈ ಸಂಪೂರ್ಣವಾದ ಒಂದು ಬೆಳವಣಿಗೆ ಒಂದು ವ್ಯಕ್ತಿಯಲ್ಲಿ ಉಂಟಾಗಬೇಕಾದ್ರೆ ಯೋಗಾಭ್ಯಾಸದ ಎಷ್ಟು ಪ್ಲಸ್ ಪಾಯಿಂಟ್ಸ್ ಇದೆ ಅಂತ ನಮ್ಗೆ ತಿಳಿದಿದೆ. ಅದನ್ನು ತಿಳಿದಿರುವಾಗ ಈ ಯೋಗಾಭ್ಯಾಸ ನಮ್ಮ ಈ ಸಂಸ್ಥೆಯಲ್ಲಿ ನಡೆಸಲಿಕ್ಕೆ ತುಂಬ ಆಸೆ ಪಡ್ತಾ ಇದ್ದೀವಿ. ಅದು ಸರಿಯಾದ ಒಂದು ಇನ್ಸ್ಟ್ರಕ್ಟರ್ ಬೇಕು ಅಂತ ಹೇಳಿ ಬಹಳ ಸಮಯದಿಂದ ನಾವು ಕಾಯ್ತಾ ಇದ್ದೀವಿ. ಇದು ಶ್ರೀ ಚರಪಗೌಡರು ಬಂದಿದ್ದರಿಂದ ಇದು ಸಾರ್ಥಕ ಆಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೆವರೆಂಡ್ ಫಾದರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು, ಬಾಲ್ಯ ಜೀವನದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಯೋಗ ಮಾಡಿರುವುದರಿಂದ ಇಂದಿಗೂ ಯೋಗದ ಪ್ರಯೋಜನದ ಅನುಭವವಾಗ್ತಾ ಇದೆ. ಸಂತ ಅಲೋಷಿಯಸ್ ಶಿಕ್ಷಣ ಸಂಸ್ಥೆ ಯೋಗ ವಿದ್ಯೆಯನ್ನ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಪರಿಣಾಮಕಾರಿಯಾಗಿ ನೀಡಲು ಎಲ್ಲ ಕಾರ್ಯಯೋಜನೆಯನ್ನ ಮಾಡಿದೆ ಎಂದು ಹೇಳಿದರು. ನನಗೆ ಇವತ್ತು ಹೆಮ್ಮೆ ಮತ್ತು ಸಂತೋಷ ಎರಡು ಒಂದೇ ಸಮನೆ ಆಗ್ತಾ ಇದೆ. ಯಾಕಂದ್ರೆ ನಾನು ಯೋಗದ ಅಭ್ಯಾಸವನ್ನ ನಮ್ಮ ಚರ್ಚಲ್ಲಿ ಬಾಲ್ಯದಲ್ಲೇ ನಮ್ಮ ಫಾದರ್ಸ್ ನಮಗೆ ಕೊಡ್ತಿದ್ರು. ಅದಕ್ಕಾಗಿ ನನಗೆ ಅದರಲ್ಲಿ ಒಂದು ಬಹಳ ಒಂದು ಇಷ್ಟ, ಮತ್ತೆ ಅದರಲ್ಲಿ ಏನೆಲ್ಲ ಪ್ರಯೋಜನ ಇದೆ ಅಂತ ಗೊತ್ತಿತ್ತು. ಆದರೆ ತುಂಬಾ ಸಮಯದ ನಂತರ ಅದು ಮಾಡ್ಲಿಕ್ಕೆ ಆಗಿಲ್ಲ, ಕೆಲಸದ ನಿಮಿತ್ತ ಮತ್ತೆ ಬೇರೆ ಬೇರೆ ಕಾರಣಗಳಿಂದ. ಆದರೆ ನಾನು ಇಲ್ಲಿ ಕೆಲವೊಮ್ಮೆ ಹೋಗಿದ್ದೇನೆ. ಹಿಂದೆ ಶ್ರೀಯುತ ಶ್ರೀಕಾಂತ್ ಅವರಿದ್ದಾರೆ, ಅವರ ಜೊತೆ ಕೂಡ ಸ್ವಲ್ಪ ಯೋಗ ಮಾಡಿ ಸ್ವಲ್ಪ ಬಿಟ್ಬಿಟ್ಟೆ. ನಾನು ಅವನಿಗೆ ಕೂಡ ಇವರು ಬರ್ತಾರೆ ಮತ್ತು ಹೋಗ್ತಾರೆ, ಏನಾಗ್ತಾ ಇದೆ ಅಂತ. ಮತ್ತೆ ಕುಶಲಾಪನವರು ಸಿಕ್ಕರು. ಈವ್ನಿಂಗ್ ಕಾಲೇಜಲ್ಲಿ ನಾನು ಡೈರೆಕ್ಟರ್ ಆಗಿದ್ದೆ, ಆಗ ಅವರಲ್ಲಿ ಬರ್ತಿದ್ರು. ಅದರ ಅಭ್ಯಾಸವನ್ನು ಮಾಡ್ತೇನೆ ಬಿಡ್ತೇನೆ. ಆದ್ದರಿಂದ ನಾನು ಒಂದು ಒಳ್ಳೆಯ ಎಕ್ಸಾಂಪಲ್ ಅಲ್ಲ, ಆದ್ರೆ ನನಗೆ ಇಷ್ಟ ಇದೆ. ನಾನು ಕೂಡ ಮಾಡ್ತಾ ಇದ್ದೇನೆ. ಮುಂಚೆ ನಾನು ಶ್ರೀಶಾಸನ ಎಲ್ಲ ಇಂಥವ್ರು ಮಾಡ್ತಾ ಇದ್ದೆ ಬಾಲ್ಯದಲ್ಲಿ. 10ನೇ ತರಗತಿವರೆಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಯೋಗ ಮಾಡ್ತಾ ಇರೋದು ಒಂದು ಬಹಳ 10ನೇ ತರಗತಿವರೆಗೆ ಕಂಟಿನ್ಯೂಸ್ ಆಗಿ ಎಲ್ಲ ಮಾಡ್ತಾ ಇದ್ದೆ, ಬೆಳಿಗ್ಗೆ ಎದ್ಕೊಂಡು. ಆದ್ದರಿಂದ ನನಗೆ ನೆನಪಿದೆ, ಅದರ ನಾನು ಪ್ರಯೋಜನವನ್ನು ಈಗ ಕೂಡ ಪಡೆಯುತ್ತಾ ಇದ್ದೆ ಆ ಯೋಗ ಮಾಡಿದ ಅನುಭವದಿಂದ. ಆದರೆ ಇವತ್ತು ನನಗೆ ಬಹಳ ಸಂತೋಷ. ಕುಶಲಪ್ಪರವರು ಇಲ್ಲಿ ಬಂದಿದ್ದಾರೆ, ನಮ್ಮವರೇ, ಇಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಇಷ್ಟೊಂದು ವರ್ಷ ಇದ್ದು ನಮ್ಮ ಸಂಸ್ಥೆ ಮೇಲೆ ಪ್ರೀತಿಯಿಂದ ಅವರು ಇಲ್ಲಿ ಕೇಳಬೇಕಾದ್ರೆ ಯೋಗ ಸೆಂಟರ್ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಇದೆ. ಆವಿಷ್ಕಾರ ಯೋಗದ ನಿರ್ದೇಶಕ ಯೋಗ ಚಿಕಿತ್ಸಕ ಕುಶಾಲಪ್ಪ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯೋಗ ವೃತ್ತಿಗೆ ಪದವಿ ಪಡೆದವರಿಂದಲೇ ಯೋಗ ಚಿಕಿತ್ಸೆ ಮತ್ತು ತರಬೇತಿ ನೀಡುತ್ತಿರುವುದು ಆವಿಷ್ಕಾರ ಯೋಗದ ಬೆಳವಣಿಗೆಗೆ ಕಾರಣ ಎಂದು ವಿವರಿಸಿದರು. ಯೋಗ ಕೇಂದ್ರವು ಬೆಳಿಗ್ಗೆ 5ರಿಂದ 11ರವರೆಗೆ, ಸಂಜೆ 4ರಿಂದ 8ರವರೆಗೆ ವೈಯಕ್ತಿಕ ಮಾರ್ಗದರ್ಶನದೊಂದಿಗೆ ಯೋಗ ಚಿಕಿತ್ಸೆ ಮತ್ತು ತರಬೇತಿ ಲಭ್ಯವಿದೆ. ಸೀಮಿತ ದಿನಗಳ ಉಚಿತ ತರಬೇತಿಯನ್ನ ನೀಡಲಾಗುವುದೆಂದು ಅವರು ಹೇಳಿದರು. ಖಂಡಿತವಾಗಿಯೂ ನಮ್ಮ ಪರಿಕಲ್ಪನೆಯೂ ಇದೆ. ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಸಹ ಯೋಗದ ಪದವಿ ಶಿಕ್ಷಣಗಳು ಪ್ರಾರಂಭವಾಗಲಿ ಅಂತ ಏನಾದರೂ ಅವಕಾಶಗಳಿದ್ರೆ ನಾವು ಅದರ ನೇತೃತ್ವವನ್ನು ವಹಿಸಬೇಕು ಸಹ ಆಸಕ್ತಿ ಇರುತ್ತೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ಯೂನಿಯನ್ ಕಾಲೇಜಿನಲ್ಲಿ ಕಲಿತಿರುವಂತಹ ಒಬ್ಬ ಹುಡುಗ ರೋಹಿತ್ ಅಂತ, ಅವರು ದುಬೈಯಲ್ಲಿ ಯೋಗ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಇಂಟರ್ವ್ಯೂ ಮಾಡಿದ್ರು ನನ್ನ ಟಿವಿಯು. ಅವ್ರು ಬಹಳ ಚೆನ್ನಾಗಿರ್ತಿದ್ರು. ಭಾರತದ ಯೋಗ ಗುರುಗಳಿಗೂ ಫಸ್ಟ್ ಪ್ರಾಧಾನ್ಯತೆ. ಬೇರೆ ದೇಶಗಳು ಯುರೋಪಿಯನ್ ಯೋಗ ಟೀಚರ್ಸ್ ಬೇಕಾದಷ್ಟು ಬಂದಿದ್ದಾರೆ, ಆದರೆ ಇಂಡಿಯನ್ ಯೋಗ ಟೀಚರ್ಸ್ಗೆ ತುಂಬಾನೇ ಪ್ರಾಧಾನ್ಯತೆ ಇದೆ. ಯಾಕೆಂದರೆ ಅವರು ಶಾಸ್ತ್ರೀಯವಾಗಿ ಮತ್ತು ಅದನ್ನು ಸರಿಯಾದ ರೀತಿ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿರುವಂತಹ ಗುರುಗಳನ್ನು ಹುಡುಕ್ತಾ ಇರ್ತಾರೆ. ಅದರಲ್ಲಿ ಭಾರತೀಯ ಗುರುಗಳಂತೆ ಖಂಡಿತವಾಗಿ ನಾವು ಸಂತ ಅಲೋಷಿಯಸ್ ಕಾಲೇಜಿನ ಮುಖಾಂತರ ಇನ್ನೊಂದಷ್ಟು ಯೋಗ
ಮಾಡ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕಿನ ನಿವೃತ್ತ ಡಿಜಿಎಂ ವಿಜಯಶಂಕರ್ ರೈ ಉಪಸ್ಥಿತರಿದ್ದರು.